ಕೃಷಿ ಯಂತ್ರೋಪಕರಣ ಮೇಳದ ಮತ್ತೊಂದು ಸೆಕ್ಷನಲ್ಲಿ ನಾವಿದ್ದೇವೆ. SRK ಲ್ಯಾಡರ್ಸ್ನ ಸೆಕ್ಷನ್ ಇರ್ಬೋದು, SRK ಲ್ಯಾಡರ್ಸ್ನವರ ಬೇರೆ ಬೇರೆ ಐಟಮ್ಗಳು ಇರ್ಬೋದು. ಆ ಐಟಮ್ಗಳನ್ನು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ನೋಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅದನ್ನು ಖರೀದಿ ಮಾಡಲಿಕ್ಕೆ ಜನ ಬರ್ತಾ ಇರುವಂಥದ್ದು, ಅದರ ಬಗ್ಗೆ ವಿಚಾರಣೆ ಮಾಡ್ತಿರುವಂಥದ್ದು, ಮದ್ದು ಬಿಡುವ ಯಂತ್ರವನ್ನು ನೋಡ್ತಾ ಇರುವಂತಹದ್ದು. ಅದರ ಜೊತೆಗೆ ಮತ್ತೊಂದು ಕೃಷಿಗೆ ಬೇಕಾದಂತಹ ಇನ್ಹೇಲ್ ಮತ್ತು ಎಕ್ಸೆಲ್ ಸಾಮ್ರಾಟ್ ಸ್ಪ್ರೇಯರ್ಸ್ನ ಒಂದು ಸಂಸ್ಥೆ. ಅಲ್ಲಿಯೂ ಕೂಡ ಹೇಗೆ ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು ಇಲ್ಲಿ ಇಡಲಾಗಿದೆ. ಅದ್ರ ಜೊತೆಗೆ ಜನರೇಟರ್ಗಳನ್ನು ಕೂಡ ಇಲ್ಲಿ ಇಡಲಾಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತವೆ. ಅದ್ರ ಜೊತೆಗೆ ಒಂದು JCB ಚಿಕ್ಕದು ಲ್ಯಾಂಡ್ ಸೆನ್ಸಿಂಗ್ ಹೈಡ್ರಾಲಿಕ್ ಆಟೋ ಐಡ್ಲ್ ಅದು ಕೂಡ ಇಲ್ಲಿದೆ. ಕುಬೋಟಾ ಅನ್ನುವಂಥದ್ದು ಮಿನಿ ಎಕ್ಸವೇಟರ್, ವರ್ಲ್ಡ್ಸ್ ನಂಬರ್ 1 ಮಿನಿ ಎಕ್ಸವೇಟರ್ ಅಂತ ಇದು, ಅದನ್ನು ಕೂಡ ಇಡಲಾಗಿದೆ. ಮತ್ತು ಕುಬೋಟಾದವ್ರದ್ದು ಟ್ರ್ಯಾಕ್ಟರನ್ನು ಕೂಡ ಇಲ್ಲಿ ಇಡಲಾಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲೊಂದಷ್ಟು ಜನ ಬಂದು ವಿಚಾರಿಸ್ತಾನೂ ಇದ್ದಾರೆ. ಜೊತೆಗೆ ಹೇಗಿದೆ ಏನು ಎತ್ತ ಅಂತ ಹೇಳುವಂಥದ್ದನ್ನು ಕೂಡ ಜನರು ಕೇಳ್ತಾ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮ್ಮದು ಸಂಸ್ಥೆ ಬಗ್ಗೆ ಸರ್, ನಮ್ಮದು ಕುಬೋಟಾ ಟ್ರ್ಯಾಕ್ಟರ್ಸ್, ಭತ್ತದ ಕೃಷಿಗೆ ಬೇಕಾದ ಎಲ್ಲ ಮಿಷಿನರೀಸ್ ಇದೆ. ಜಪಾನ್ನ ಕಂಪನಿ. ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ. ಆಲ್ರೆಡಿ ನಾವು ವಿಟ್ಲ ಮತ್ತು ಸುಳ್ಯದಲ್ಲಿ ಕೊಟ್ಟಿದ್ದೇವೆ ಟ್ರ್ಯಾಕ್ಟರ್ಸ್. ಇಲ್ಲಿ ಸಣ್ಣ ಟ್ರ್ಯಾಕ್ಟರ್ ಭಾಳ ಯೂಸ್ಫುಲ್ ಇದೆ. ಜನ ಭಾಳ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಓಕೆ, ಈ ಸಣ್ಣ ಟ್ರ್ಯಾಕ್ಟರ್ನ ಸ್ಪೆಷಾಲಿಟಿ ಏನು ಸರ್? ಇದು 4 ವೀಲ್ ಡ್ರೈವ್ ಬಂದು ಪವರ್ ಸ್ಟೇರಿಂಗ್ ಇದ್ಬಿಟ್ಟು ಲೈಟ್ ವೆಯ್ಟ್ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್. ಸ್ಪೆಷಲಿ ನಮ್ಮ ಜಿಲ್ಲೆಗಂತೂ ಇದು ಅದ್ಭುತ. ಇದು ಕೆಸರಿಗೂ ಹೂಡಲಿಕ್ಕಾಗ್ತದೆ. ವಿದೌಟ್ ಕೇಜ್ ವೀಲು ಕೆಸರು ಗದ್ದೆಯಲ್ಲಿ ಹೋಗ್ತದೆ. ಮತ್ತು 4 ವೀಲ್ ಡ್ರೈವ್ ಇರುವುದರಿಂದ ಎಂಥ ಗುಡ್ಡಗಾಡಲ್ಲಿ ಬೇಕಾದರೂ ಇದರಲ್ಲಿ ಲೋಡ್ ಕ್ಯಾರಿ ಮಾಡ್ಬೋದು ನಾವು. ಇದು ಕುಬೋಟಾ ಅವರ ಒಂದು ಸ್ಟಾಲ್. ಇಲ್ಲಿ ನೀವು ಬಂದು ವಿಚಾರಣೆ ಮಾಡ್ಬೋದು. ನಿಮಗೆ ಬೇಕಾದಂತಹ ಐಟಮ್ಗಳನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಜೊತೆಗೆ ಬೇರೆ ಬೇರೆ ಕೃಷಿ ಉತ್ಪನ್ನಗಳನ್ನು ಕೂಡ ಯಂತ್ರೋಪಕರಣಗಳನ್ನು ಕೂಡ ಜೊತೆಗೆ ಬೇರೆ ಬೇರೆ ಕೃಷಿ ಯಂತ್ರೋಪಕರಣಗಳನ್ನು ಇಲ್ಲಿ ಇಡಲಾಗ್ತದೆ. ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನು ಎತ್ತ ಹೇಗೆ ವಿಶೇಷತೆ ಅನ್ನುವಂಥದ್ದು ಕೃಷಿ ಯಂತ್ರೋಪಕರಣಗಳನ್ನು ಇಲ್ಲಿ ಇಡಲಾಗಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬೇರೆ ಬೇರೆ ಸ್ಟಾಲ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಜೈನ್ ವಯರ್ ನೆಟ್ಟಿಂಗ್ ಮ್ಯಾಂಗ್ಳೂರು. ವಯರ್ ಅಂದರೆ ನೋಡಿ, ನೀವು ಬೇಲಿಯನ್ನು ನಿರ್ಮಿಸೋದಿದ್ದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇಲ್ಲಿದ್ದಾವೆ. ಬೇಲಿ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇಲ್ಲಿದ್ದಾವೆ. ಅದರ ಜೊತೆಗೆ ಇನ್ವೆಂಟ್ರಿ ಸೊಲ್ಯೂಷನ್ಸ್ ಬೆಂಗಳೂರಿನ ಒಂದು ಸಂಸ್ಥೆ. ಹೈಟೆಕ್ ಕಾರ್ಬನ್ ಫೈಬರ್ ದೋಟಿ ಇಲ್ಲಿದೆ. ಹೈಟೆಕ್ ಕಾರ್ಬನ್ ಫೈಬರ್ ದೋಟಿ ಅಂತಂದರೆ ಇಲ್ಲಿ ಒಂದು ಫೈಬರ್ ದೋಟಿಯನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಹೇಗಿದೆ ಅನ್ನುವಂಥದ್ದು. ಸರ್, ಹೇಗಿದೆ ಫೈಬರ್ ದೋಟಿ? ಪರವಾಗಿಲ್ಲ, ನೋಡಬೇಕಾದ್ರೆ ಒಳ್ಳೆ ಕಾಣ್ತಾ ಉಂಟು. ಇನ್ನು ಯೂಸ್ ಮಾಡಿದಾರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳಿ ಮತ್ತೆ ನೋಡಬೇಕಷ್ಟೇ ಹೇಗೆ ಅಂತೇಳಿ. ಓಕೆ ಸರ್, ಎಂಚುಂಡು ಇಂದು ಈ ಫೈಬರ್ ಕಾರ್ಬನ್ ದೋಂಟಿ ಬಂಡ ಯಾನ್ ದೇತೊಂದೆ ಯಾನು ದೇತೊಂದು 4 ವರ್ಷ ಆಂಡಿ 4 ವರ್ಷ నేను ಉಪಯೋಗ ಮಲ್ತೊಂದುಲ್ಲೆ. ಈತ ಎಡ್ಡೆ ದೋಂಟಿ ಮಾರ್ಕೆಟ್ ಇಡ್ಡೆ ಬೇತೆ ಒಲ್ಲ ಅಂಗಡಿ ತಿಕ್ಕುಜಿ ಇಂದು ಈತ ಅಜ್ಪ ಫಿಟ್ಟದ ದೋಟಿ ನೆಕ್ 40-80 ರೂಪಾಯಿ ವಿಷಯ ಅಂಡ ಒಂಜಿ ಪೊರ್ತು ನಮ್ಮ ಒಂಜಿ ವರ್ಷೋಡು ರೋಗ ಕೊಳೆ ರೋಗ ಬತ್ತಂಡ ಈ ರೇಟ್ ನಮ್ಮ ಕಂಪೇರ್ ಮಲ್ಪೇರ ಆಪುಜಿ ರೋಗ ಪಂಡ ಮರ್ದು ನಮಕ್ ಪೊರ್ತು ಜನಕ್ಲು ಟೈಮಿಗೆ ಬರ್ಪುಜಿರಿ ನೆಟ್ ಮರ್ದು ಸ್ಪ್ರೇ ಮಲ್ಪೊಲಿ ಬಜ್ಜೈ ಕೊಯ್ಯೋಲಿ ತಾರಾಯಿ ಕೊಯ್ಯೋಲಿ ಇಂದು ಹೈಟೆಕ್ ದೋಂಟಿ ಪಂಡ ಇಂದ ಇತ್ತನೆಟ್ ಮಾರ್ಕೆಟ್ ನಂಬರ್ 1 ಇಂದು ಎಣ್ಣಾಡಿ ಅಭಿಪ್ರಾಯ ಪಂಡ ವೇಟ್ಲ ಕಮ್ಮಿಂದು ఒక ಡ್ಯಾಮೇಜ್ ಆಪುಜಿ ಮಸ್ತ್ ನೆಟ್ ಪ್ರಯೋಜನ ಆತದು ರೈತರಿಗೆ ಮಸ್ತ್ ಪ್ರಯೋಜನ ಉಂಡು ಅಂಡ್ ಹೈಯೆಸ್ಟ್ ಈ ಬೆಂಗಳೂರದ ಬಾಲಸುಬ್ರಹ್ಮಣ್ಯರು ನೆನ್ನೊಂಜಿ ರೆಡಿ ಮಲ್ತದ ಕೊರ್ನೆಟ್ ರೈತರಿಗೆ ಮಸ್ತ್ ಪ್ರಯೋಜನ ಆತದು ಇಂದು ಎಣ್ಣ ಅನುಭವ ಹೊಡೆದು ಏನು ಪಾಣ್ಪುಣು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಳಭಾಗದಲ್ಲಿ ಇದೆ ನೋಡಿ ಫೈಬರ್ ದೋಟಿ ಇದೆ. ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಫೈಬರ್ ದೋಟಿಯ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರುವಂಥದ್ದನ್ನು ಕೂಡ ಮಾಡ್ತಾರೆ. ಸರ್, ಹೇಗಿದೆ ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಅರೇಂಜ್ಮೆಂಟ್ ಆಗಿದೆ. ಕೃಷಿಕರನ್ನು ನಾವು ಇಲ್ಲಿ ಬಂದು ಭೇಟಿ ಆಗ್ತಾ ಇರೋದು ಈ ಮಟ್ಟಿನ ಅರೇಂಜ್ಮೆಂಟ್ಸು ಭಾರಿ ಖುಷಿ ಕೊಡ್ತಾ ಇರೋ ವಿಷಯ. ಸೊ ಈ ಥರ ಕೃಷಿ ಮೇಳಗಳು ಪದೇ ಪದೇ ಅರೇಂಜ್ ಮಾಡಬೇಕು. ಫೈಬರ್ ದೋಟಿ
ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಜನರಿಂದ. ಬಹಳಷ್ಟು ಸೇಲ್ ಆಗ್ಬೋದು. ಏನು ನಿರೀಕ್ಷೆಯಲ್ಲಿದ್ದೀರಿ? ಹೌದು, ಇಲ್ಲಿ ಏನಂದರೆ ನಮ್ಮ ಆಲ್ರೆಡಿ ತೊಗೊಂಡಿರೋ ಕೃಷಿಕರು ಬರ್ತಾ ಇದ್ದಾರೆ, ಹಾಗಾಗಿ ಹೊಸದಾಗಿ ತೊಗೊಂಡಿರೋ ಕೃಷಿಕರು ಬರ್ತಾ ಇದ್ದಾರೆ. ಸೊ ಎಲ್ಲರೂ ನಮ್ಮನ್ನು ಪ್ರಾಕ್ಟಿಕಲ್ಲಾಗಿ ಇಲ್ಲಿ ದೋಟಿ ನೋಡ್ತಾ ಇರೋದ್ರಿಂದ ಎಲ್ಲರಿಗೂ ಇದು ಖಂಡಿತ ಇಷ್ಟ ಆಗುತ್ತೆ. ಇದು ಫೈಬರ್ ದೊಡ್ಡಿದ್ದು ಒಂದಿದೆ. ಅನಂತರ ಕೃಷಿ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು, ಬೇರೆ ಬೇರೆ ಕೃಷಿಗೆ ಬೇಕಾದಂತಹ ಪೈಪುಗಳು ಕೂಡ ಇಲ್ಲಿ ಇದ್ದಾವೆ. ಅದರ ಜೊತೆಗೆ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರ್ನ ಅವರು ತಯಾರಿಸಿರುವಂತಹ ಒಂದು ಆಗ್ರಿ ಡಂಪರ್ ಅನ್ನುವಂಥದ್ದು, ಮತ್ತೊಂದು ಬೈಕ್ ಕೂಡ ಇಲ್ಲಿದೆ. ಸರ್, ಇದೇನು ವಿಶೇಷತೆ? ಇದು ಎಲೆಕ್ಟ್ರಿಕ್ ಗಾಡಿ. ಎಲೆಕ್ಟ್ರಿಕ್ ಗಾಡಿ ಯಾರು ತಯಾರಿಸಿದ್ದು? ಇವರ ಟೀಮ್ನವ್ರು ತಯಾರಿಸಿ. ಇವರ ಟೀಮ್ ಅವರು. ನೀವು ವಿವೇಕಾನಂದದವರೇ ಮಾಡಿದ್ದ? ವಿವೇಕಾನಂದ. ಏನು ಸ್ಪೆಷಾಲಿಟಿಯಲ್ಲಿ? ಸ್ಪೆಷಾಲಿಟಿ ನಾವು ಇದು ಸ್ಕ್ರಾಪ್ ಆಗಿತ್ತು. ಹಾಂ. ಎಕ್ಸೆಲ್ 100 ಒಂದು ಸ್ಕ್ರಾಪ್ ಆಗಿತ್ತು ಇಲ್ಲಿ ಇದ್ದದ್ದು. ಅದನ್ನು ನಾವು ಈಗ ಮಾಡಿಫೈ ಮಾಡಿದ್ವಿ. ಸ್ಕ್ರ್ಯಾಪಿನಲ್ಲಿ ಮಾಡಿದ ಮಾಡಿಫಿಕೇಶನ್. ಹಾಂ, ಹೌದು. ಇದು ಎಲೆಕ್ಟ್ರಿಕ್ ಗಾಡಿಯಾ? ಎಲೆಕ್ಟ್ರಿಕ್. ಎಷ್ಟು ಅಂದರೆ ಎಷ್ಟು ಯೂನಿಟ್ ಬೇಕು, ಎಷ್ಟು ಯೂನಿಟಲ್ಲಿ ಎಷ್ಟು ಕಿಲೋಮೀಟರ್ ಕೊಡುತ್ತೆ, ಹಾಗೇನಾದ್ರು ಉಂಟಾ? ಇದು ಒಮ್ಮೆ ಚಾರ್ಜ್ ಮಾಡಿದರೆ 100 ಮೈಲೇಜ್ ಕೊಡ್ತದೆ. ಇದು ಪವರ್ ಇದು 1000 ವ್ಯಾಟ್. 1000 ವ್ಯಾಟ್. ಹಾಂ, ಮತ್ತು 52 ವೋಲ್ಟ್ ಕೊಡ್ತದೆ. ಓಕೆ. ಲೋಡು 200 ಕೆ ಜಿ. 200 kg. ಅದನ್ನು ನೀವು ಮಾಡಿಫೈ ಮಾಡಿದಾ? ಇದು ನಮ್ಮ ಸೀನಿಯರ್. ಹಾಂ. ಏನು ಮಾಡಿದ್ದಾರೆ ಅದನ್ನು? ಅದು ಡಂಪರ್ ಅಂತ ಇದು. ಎದುರು ಸ್ಕೂಟ್ರಿನ ಪಾರ್ಟ್. ಇದು ಬ್ಯಾಕ್ ರಿಕ್ಷಾದ್ದು ಇಂಜಿನ್ ಎಲ್ಲ ರಿಕ್ಷಾದ್ದು ಎದುರು ಸೆಟ್ ಮಾತ್ರ ಅವರು ಮಾಡಿಫಿಕೇಶನ್ ಮಾಡೋದು. ನಿಮಗೆ ಬೇಕಾದ್ರೆ ಮೇಡಮ್ ಏನು ಸ್ಪೆಷಲ್ ಇದರದ ಸರ್? ಇದು ಆಗ್ರೋ ಡಂಪರ್ ಅಂತೇಳಿ ನಿಮಗೆ 300 kgs ಪೇಲೋಡನ್ನು ನೀವು ಈ ಗಾಡಿಯಲ್ಲಿ ನೀವು ಸಾಗಿಸ್ಬೋದು. ಇದು ನಾವು ಮಾಡಿದ್ದು ಆಟೋ ರಿಕ್ಷಾದ್ದು ಎಂಜಿನ್ ಯೂಸ್ ಮಾಡಿ. ಫ್ರಂಟ್ ಪಾರ್ಟ್ ಮಾತ್ರ ನಾವು ಇದು ಸ್ಕೂಟ್ರಿದ್ದು ಹಾಕಿದ್ದೇವೆ. ಮತ್ತು ಇದರ ಟೋಟಲ್ ಕಾಸ್ಟ್ ನಿಮಗೆ 45,000 to 50,000 ಬೀಳ್ತದೆ. ಇದು ಮ್ಯಾನ್ಯುವಲ್ ರೊಟೇಷನ್ ಇಂದ. ಹೇಳಿ. ಈಗ ಇದನ್ನು ಎತ್ತುದು ನಾವು ತಿರುಗಿಸೋದ್ರಲ್ಲಿ ಮಾಡಿದ್ದೇವಲ್ಲ, ಮ್ಯಾನ್ಯುವಲ್ ಆಗಿ ಎತ್ತುದ್ರಲ್ಲಿ. ಇದನ್ನು ನೀವು ಹೈಡ್ರಾಲಿಕ್ ಹಾಕ್ತೀರ ಅಂತೇಳಿ ಆದರೆ ನಿಮಗೆ 20,000 ಎಕ್ಸ್ಟ್ರಾ ಬೀಳ್ತದೆ. ಆಗ ನೀವು ಪುಷ್ ಆಫ್ ಬಟನಲ್ಲಿ ಇದು ಎತ್ತುದು ಇಳಿಸೋದೆಲ್ಲ ಮಾಡ್ಬೋದು. ಮತ್ತು ಇದು ನಿಮಗೆ ಸ್ಲೋಪ್ ಯಾವುದಾದ್ರೂ ಹತ್ತುತ್ತದೆ, ಯಾಕೆಂದರೆ ಇದು ಆಟೋ ರಿಕ್ಷಾದ್ದು ಎಂಜಿನ್ ಪ್ಲಸ್ ನೀವು ಗೇರ್ ಚೇಂಜ್ ಮಾಡಿ ನಿಮ್ಮದು ಟಾರ್ಕ್ ವೇರಿಯೇಷನ್, ಸ್ಪೀಡ್ ವೇರಿಯೇಷನ್ ಮಾಡ್ಬೋದು. ಮತ್ತು ಜಾಸ್ತಿ ಇದು ನಿಮಗೆ ಯೂನಿಟ್ ಆಗಿ ಬೇಕಂತ ಹೇಳಿದರೆ ನೀವು ಕಿರಣ್ ಸರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಆ್ಯಕ್ಚುಲಿ ಇದನ್ನು ಕಮರ್ಷಿಯಲೈಸ್ ಮಾಡಿದ್ದಾರೆ. ಅವರ ವರ್ಕ್ಶಾಪಲ್ಲಿ ಅವರು ಇದನ್ನು ಪ್ರಿಪೇರ್ ಮಾಡಿ ಮಾರ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಅಂದರೆ ಆರ್ಡ್ರ್ ಕೊಡೋಕ್ಕಿತ್ತಂತೇಳಿ ಹೇಳಿದರೆ ಕಿರಣ್ ಸರಿಗೆ ಕೊಟ್ಟರೆ. ಇದು ನೋಡಿ, ಒಂದು ವಿಶೇಷವಾದಂಥ ಅನ್ವೇಷಣೆಯನ್ನು ತೋರಿಸ್ತಾ ಇದ್ದೀವಿ. ಈ ಅನ್ವೇಷಣೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಸಾನ್ವಿ ಎಂಟರ್ಪ್ರೈಸಸ್ನವರ ತೂಕದ ಮನೆಗಳಿದ್ದಾವೆ, ತೂಕದ ಕಲ್ಲುಗಳಿದ್ದಾವೆ. ಅದ್ರ ಜೊತೆಗೆ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂಥ ಯಂತ್ರೋಪಕರಣಗಳ ಒಂದು ಸ್ಟಾಲ್ ಇಲ್ಲಿದೆ. ಆ ಯಂತ್ರೋಪಕರಣಗಳ ಸ್ಟಾಲ್ ಜೊತೆಗೆ ಮಂಗಳೂರಿನ ಓರಿಯೆಂಟಲ್ ಟೂಲ್ಸ್ ಕಂಪನಿ ಇರ್ಬೋದು, ಬೇರೆ ಬೇರೆ ಟೂಲ್ಸ್ ಕಂಪನಿಯವರ ಟೂಲ್ಸುಗಳು ಇಲ್ಲಿದ್ದಾವೆ. ಅದ್ರ ಜೊತೆಗೆ ಹಿಂದುಗಡೆ ಇದ್ದಂಥ ಮೈತ್ರಿ ಎಲೆಕ್ಟ್ರಿಕಲ್ ಅವ್ರದ್ದೊಂದು ಕಂಪನಿ ಇದ್ದಾವೆ. ಡೌನ್ ಹಿಲ್ ಆಗ್ರೋ ಪ್ರಾಡಕ್ಟ್ಸ್ನವ್ರದ್ದೊಂದು ಪ್ರಾಡಕ್ಟ್ಗಳಿದ್ದಾವೆ. ಡೌನ್ ಹಿಲ್ ಆಗ್ರೋ ಪ್ರಾಡಕ್ಟ್ಸ್ಗಳು. ಬಾಹುಬಲಿ ಟ್ರೇಡಿಂಗ್ನವ್ರದ್ದು ಕೃಷಿ ಚಟುವಟಿಕೆ ಬೇಕಾದಂಥ ಬುಟ್ಟಿಗಳನ್ನು ಅಥವಾ ಬೇರೆ ಬೇರೆ ಐಟಮ್ಗಳನ್ನು ಇಡಲಿಕ್ಕೆ ಅವ್ರದ್ದೊಂದು ಪ್ರಾಡಕ್ಟ್ಗಳಿದ್ದಾವೆ. ರಿಮ್ಕೋ ಮೈಸೂರು ಅವ್ರದ್ದು ಪ್ರಾಡಕ್ಟ್ಗಳು, ಪೈಪ್ಗಳು ಮತ್ತು ಸಿಂಟೆಕ್ಸ್ಗಳು ಎಲ್ಲವೂ ಕೂಡ ಇದ್ದಾವೆ. ಆನಂತರ ಹೇರಂಬ ಎಂಟರ್ಪ್ರೈಸಸ್ನವ್ರದ್ದು ಕೃಷಿ ಚಟುವಟಿಕೆಗೆ ಬೇಕಾದಂಥ ಸ್ಪ್ರಿಂಕ್ಲರ್ಸು ಅವುಗಳನ್ನೆಲ್ಲ ಸೇಲ್ ಮಾಡುವಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಬಂದಾಗ ಗೊತ್ತಾಗ್ತದೆ. ಈಸಿ ಸ್ಕೇಲ್ ಅನ್ನುವಂತಹ ಒಂದು ಕಂಪನಿ, ಈಸಿ ಸ್ಕೇಲ್ನ ಒಂದು ಕಂಪನಿ ಇದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು ಕಾಲೇಜಿನವ್ರದ್ದು ಸ್ಟಾಲ್, ಅಂದರೆ ಪುತ್ತೂರು ಕಾಲೇಜಿನ ಪಾಲಿಟೆಕ್ನಿಕ್ ಏನೆಲ್ಲ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ಒದಗಿಸುವಂಥ ಸ್ಟಾಲ್. ನಂತರ ಇಂಡಿಪೆಂಡೆಂಟ್ ಟೆಕ್ನಾಲಜೀಸ್ ಚಿಕ್ಕಮಗಳೂರಿನ ಇಂಡಿಪೆಂಡೆಂಟ್ ಟೆಕ್ನಾಲಜಿ ಅವ್ರದ್ದು ಒಂದು ಸ್ಟಾಲ್ ಇದೆ. ಅನಂತರ ಮೇಧಾ ಮಂಗಳೂರು ಇವರದ್ದು ಕೂಡ
ಬೇರೆ ಬೇರೆ ಕೃಷಿ ಚಟುವಟಿಕೆಗೆ ಬೇಕಾದಂತಹ ವಾಟರ್ ಪಂಪ್ಸು ಇಲ್ಲಿದೆ. ವಾಟರ್ ಪಂಪ್ಸ್ಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕೃಷ್ಣ ಎಂಟರ್ಪ್ರೈಸಸ್ ಪುತ್ತೂರು ಅವ್ರದ್ದು ಸ್ಟಾಲ್ ಇಲ್ಲಿರುವಂಥದ್ದು. ಸ್ನೇಹ ಟ್ರೇಡರ್ಸ್ ಅಡ್ಯನಡ್ಕದವ್ರದ್ದು ಸ್ಟಾಲ್ ಇದೆ. ಮತ್ತೊಂದು ಅತುಲ್ ಅಸೋಸಿಯೇಟ್ಸ್ ಮಂಗಳೂರು ಅವರ ಸ್ಟಾಲ್ ಕೂಡ ಇಲ್ಲಿದೆ. ಜೊತೆಗೆ ಮಧು ಸೇಲ್ಸ್ ಕಾರ್ಪೊರೇಷನ್ ಮಂಗಳೂರು ಅವರದ್ದೊಂದು ಸ್ಟಾಲ್ಗಳು ಇಲ್ಲಿದ್ದಾವೆ. ಅಂದರೆ ದೋಟಿಗೆ ನೀವು ಬಳಸಬಹುದಾದಂತಹ ಹಣ್ಣನ್ನು ಕೀಳಲಿಕ್ಕೆ ಬಳಸಬಹುದಂತಹ ಕೆಲವು ಬ್ಯಾಗ್ಗಳು ಕೂಡ ಇಲ್ಲಿ ಇರುವಂಥದ್ದು. ಬೇರೆ ಬೇರೆ ಕೃಷಿ ಚಟುವಟಿಕೆಗೆ ಬೇಕಾದಂತಹ ಐಟಮ್ಸ್ ಕೂಡ ಇಲ್ಲಿದೆ. ಇದರ ಜೊತೆಗೆ ಗೇರು ಹಣ್ಣನ್ನು ನೀವು ನೋಡ್ಬೋದು. ಭಾಳ ವಿಶೇಷವಾಗಿ ಇಲ್ಲಿ ಗೇರು ಸಂಶೋಧನಾ ಕೇಂದ್ರದವ್ರದ್ದು ಒಂದು ಶಾಪ್ ಇದೆ. ಆ ಗೇರು ಸಂಶೋಧನಾ ಕೇಂದ್ರದವ್ರದ್ದು ಶಾಪನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ಕ್ಯಾಂಪ್ಕೋದವ್ರದ್ದು ಶಾಪ್ ಕೂಡ ಈ ಒಂದು ಸೆಕ್ಷನಲ್ಲೂ ಕೂಡ ಇದ್ದಾವೆ. ಇದು ಮತ್ತೊಂದು ವಿಭಾಗ. ಅಂದರೆ ಒಳಭಾಗಕ್ಕೆ ಬಂದ ನಂತರ ಮತ್ತಷ್ಟು ಕೃಷಿ ಚಟುವಟಿಕೆಗೆ ಬೇಕಾದಂಥ ಯಂತ್ರೋಪಕರಣಗಳನ್ನು ನೀವು ಪರ್ಚೇಸ್ ಮಾಡೋದಿದ್ದರೆ ಇಲ್ಲಿಗೆ ಭೇಟಿ ಕೊಡ್ಬೋದು. ಇದು ಮತ್ತೊಂದು ವರದಿ. ಇಂತಹ ಮತ್ತಷ್ಟು ವರದಿಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅಂಕಿತ್ ರೈ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.